ತೋಟಕ್ಕೆ ಮಂಗ ಬಂದಿಂತು ಓಡಿಸಲು ಮನೆಯ ಬಾಗಿಲು ಕಿಟಕಿ ತೆರೆದಿಟ್ಟು ಹೋದ್ರೆ ಅಡುಗೆ ಮನೆ ಒಳಗಿದ್ದ ಅನ್ನದ ಪಾತ್ರೆಯೇ ಖಾಲಿ ಖಾಲಿ. ಕಾಲೊರೆಸುವ ಬಟ್ಟೆ, ಆಟದ ಬೊಂಬೆ, ಮನೆಯಲ್ಲಿರುವ ಸಣ್ಣ ಪುಟ್ಟ ಸಾಮಗ್ರಿಗಳು ಎಲ್ಲೆಂದರಲ್ಲಿ ಇರುತ್ತೆ. ಮುರಿದು ಬಿದ್ದ ಬಾಳೆ ಮರ, ಬಾಗಿಕೊಂಡ ಅಡಕೆ ಮರದ ಸೋಗೆ, ತೋಟದ ಸುತ್ತೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಎಳನೀರ ಚಿಪ್ಪು, ಸಿಪಿ ಬಿಸಾಕಿದ ಅಡಕೆ. ಇದು ಮಂಗಗಳ ದಾಂಧಲೆಯ ಪುರಾಣ. ಅರೆ ಇದೇನಪ್ಪ ಅಂತೀರಾ? ಮಾರುತಿ ಕಾಟಕ್ಕೆ ಹಳ್ಳಿಹೊಳೆ ಗ್ರಾಮ ಪಂಚಾಯಿತಿಯ ಕಮಲಶಿಲೆ ಕೃಷಿಕರ ಗೋಳಿನ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮಂಗಗಳು ಕೊಡುವ ಉಪಟಳ ನೆನೆಸಿಕೊಂಡು ಇಲ್ಲಿನ ಕೃಷಿಕರು ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಇನ್ನು ಮನೆಗೂ ತೋಟಕ್ಕೂ ಲಗ್ಗೆಯಿಟ್ಟ ಮಂಗಗಳ ಹಿಂಡು ಓಡಿಸುವ ಸಾಹಸವಿದೆಯಲ್ಲ, ಅದು ನಿಜಕ್ಕೂ ಡೇಂಜರ್. ಓಡಿಸಲು ಹೋದವರನ್ನೇ ಅಟ್ಟಿಸಿಕೊಂಡು ಬರುವಷ್ಟು ದಾಷ್ಟ್ಯ ತೋರಿಸುತ್ತದೆ. ಸಾಕು ನಾಯಿಗಳು ಮಂಗಗಳ ಸಾಹಸವೇ ಬೇಡ ಎಂದು ಮೂಲೆಯಲ್ಲಿ ಮುದ್ರಿ ಕೂರುವಷ್ಟರ ಮಟ್ಟಿಗೆ ವಿಲನ್ ಈ ಮಂಗಗಳು. ಹೌದು, ಕಮಲಶಿಲೆ ಕೃಷಿಕರ ತೋಟ ಸುತ್ತಿ ಬಂದ್ರೆ ಮಂಗಗಳ ಕ್ರೌರ್ಯ ಅನಾವರಣಗೊಳ್ಳುತ್ತಿದೆ. ಅಲ್ಲಲ್ಲಿ ಸುಲಿದು ಹಾಕಿದ ತೆಂಗಿನಕಾಯಿಯ ನಾರು, ಎಳನೀರು ಕುಡಿದು ಬಿಸಾಕಿದ ಬೊಂಡದ ಚಿಪ್ಪು, ಸಿವಿ ಬಿಸಾಕಿದ ಅಡಕೆ ಮಂಗಗಳ ಆಟಾಟೋಪಗಳಿಗೆ ಸಾಕ್ಷಿ. ವರ್ಷಕ್ಕೆ 30,000 ರೂಪಾಯಿ ತೆಂಗಿನಕಾಯಿ ಕುಯ್ಯುತ್ತಿರುವ ರೈತನ ತೆಂಗಿನ ತೋಟದಲ್ಲಿ ಇದೀಗ ಬಿಡುವ ಕಾಯಿ ಮನೆಯ ಖರ್ಚಿಗೂ ಸಾಲುತ್ತಿಲ್ಲ. ಬಾಳೆಕಾಯಿ, ಬಾಳೆಹಣ್ಣು ರೈತರು ಅಂಗಡಿಯಿಂದ ತಂದು ತಿನ್ನಬೇಕು. ಮನೆಗಾಗಿ ಬೆಳೆದ ತರಕಾರಿ ಮಂಗಗಳಿಗೆ ಸ್ವಾಹ. ಒಟ್ಟಾರೆ ಮಂಗಗಳ ಉಪಟಳಕ್ಕೆ ಕೃಷಿಕರು ಕಂಗಾಲಾಗಿದ್ದು, ಅರಣ್ಯ ಇಲಾಖೆ ಮಂಗಗಳನ್ನ ಹಿಡಿದು ಬೇರೆಡೆ ಬಿಟ್ಟು ಬರಬೇಕು ಎನ್ನುವುದು ಕೃಷಿಕರ ಒತ್ತಾಯ. ಕೃಷಿಗೆ ಮಂಗಗಳಿಂದ ತೊಂದರೆ ಆಗ್ತಾ ಇದೆ. ಸಣ್ಣ ಬಂಡ ಇರುವಾಗ ಅದನ್ನ ಕಿತ್ತು ಬಿಸಾಡ್ಬಿಡ್ತವೆ. ಮತ್ತೇನು ಅಲ್ಲಿ ಬಂಡ ಖಾಲಿ ಆಗೋ ತನಕ ಬಿಡೋದಿಲ್ಲ. ನಾವು ಅದನ್ನು ಕೋವಿ ತಗೊಂಡು ತಿರುಗಿಯೋ ಅಥವಾ ಮತ್ತೇನೋ ಎಬ್ಲಿಕ್ಕೆ ಹೋದರೆ ಮತ್ತೆ ನಾವು ಇಲ್ಲಿದ್ದ ಹೊತ್ತಿನಲ್ಲಿ ಬಂದೇ ಬಿಡ್ತೇವೆ. ಮತ್ತಿನ್ನು ಈ ಅಡಿಕೆ ಮಿಳ್ಳೆನ ಆಗಸ್ಟ್ ಮತ್ತು ಜುಲೈ ಆಗಸ್ಟ್ನಲ್ಲಿ ಸಣ್ಣ ಮಿಳ್ಳೆನ ತಿಂದು ಮಾಡಿ ಸಿಪಿ ಬಿಸಾಡ್ಬಿಡ್ತಾರೆ. ಅದು ಒಮ್ಮೆ ಬಂದರೆ ಒಂದು ಗಂಟೆಗೆ ಒಂದು 10-20 ಸಾವಿರ ಮಿಳ್ಳೆನ ತಿಂದು ಬಿಸಾಡ್ತೇವೆ. ಅದರಿಂದ ಈಗ ನಮಗೆ ತೆಂಗಿನಕಾಯಿ ಸಾಮಾನ್ಯ ಒಂದು 30,000 ತೆಂಗಿನಕಾಯಿ ಆಗೋದಿದ್ದರೆ ನಮಗೊಂದು 2-3 ಸಾವಿರ ತೆಂಗಿನಕಾಯಿ ಸಹ ಸಿಕ್ಕೋದಿಲ್ಲ. ಹಳ್ಳಿಹೊಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಿಪಾಲು, ಬರೇಕುಂಡಿ, ವಾಟಿಬಚ್ಚಲು, ಚಕ್ರ ಮೈದಾನ ಮುಂತಾದ ಕಡೆಗಳಲ್ಲೂ ಮಂಗಗಳ ಕಾಟ ಇದ್ರೂ ಕಮಲಶಿಲೆಯಲ್ಲಿ ಇರುವಷ್ಟು ಚೋರಿಲ್ಲ. ಒಂದೊಂದು ಮಂಗಗಳ ಹಿಂಡೆಲ್ಲ 50ರಿಂದ 100ರಷ್ಟಿದ್ದು ಅವುಗಳಲ್ಲಿ 3 ಪಂಗಡವಾಗಿ ವಿಭಜಿಸಿಕೊಂಡಿವೆ. ಕಮಲಶಿಲೆ ದೇವಸ್ಥಾನದ ಬಳಿ ಒಂದು ತಂಡ ಬಿದ್ದರೆ ದೇವಸ್ಥಾನದ ಮೇಲ್ಭಾಗ ಮತ್ತೊಂದು ತಂಡ ಆಳುತ್ತಿವೆ. ಅಡಕೆ ತೋಟದ ಮೇಲ್ಭಾಗ ಮತ್ತೊಂದು ತಂಡದ ಆಡಳಿತಕ್ಕೆ ಒಳಪಟ್ಟಿದೆ. ತಂಡಗಳ ನಡುವೆ ಎಲ್ಲಾದರೂ ಹೊಡೆದಾಟ ಶುರುವಾದ್ರೆ ಕಮಲಶಿಲೆ ಇಡೀ ವಾತಾವರಣ ಯುದ್ಧೋನ್ಮಾದಕ್ಕೆ ಒಳಗಾದಂತೆ ಭಾಸವಾಗ್ತದೆ. ಅವುಗಳ ಕೂಗಾಟ, ಅರಚಾಟ ಎಂಟದಿಯಲ್ಲೂ ನಡುಕು ಹುಟ್ಟಿಸುವಷ್ಟು ಕ್ರೂರವಾಗಿರುತ್ತದೆ. ಒಮ್ಮೊಮ್ಮೆ ಅಟ್ಟಿಸಿಕೊಂಡು ಬರುವುದೂ ಇದೆ. ಗಡವ ಕೋತಿಯಿಂದ ಹಿಡಿದು ಹೊಟ್ಟೆಗೆ ಕಟ್ಟಿಕೊಂಡು ಹಸಿ ಕೂಸಿದವರೆಗೂ ಮಂಗಗಳ ಸರತಿ ಸಾಲು ಬರುತ್ತಿದೆ. ಕಮಲಶಿಲೆ ಪರಿಸರದಲ್ಲಿ ಇತ್ತೀಚೆಗೆ 1 ವರ್ಷದಿಂದ ಈಚೆಗೆ ಮಂಗಗಳ ಉಪದ್ರ ಹೆಚ್ಚಾಗ್ತಾ ಇದೆ. ಅವು ಏನು ಸಮಸ್ಯೆ ಅಂತಂದರೆ ಗಂಡಸರ ಧ್ವನಿಗೆ ಚೂರಾದರೂ ಹೊಂದಾಡ್ತವೆ. ನಾವು ಹೆಂಗಸರು ಕೂಗಿದ್ರೆ ಒಂಚೂರು ಅಲುಗಾಡೋದೇ ಇಲ್ಲ, ಹತ್ರನೇ ಹೋಗಬೇಕು ಅವಕ್ಕೆ. ನಾವು ಕೆಲವೊಮ್ಮೆ ದೊಡ್ಡ ದೊಡ್ಡ ಮಂಗಗಳು ನಮ್ಮನ್ನೇ ಅಟ್ಟಿಸ್ಕೊಂಡು ಬರ್ತವೆ. ಆ ರೀತಿಯ ಸಮಸ್ಯೆ ಇದೆ. ಇನ್ನೊಂದೇನೆಂದರೆ ಚಿಕ್ಕ ಚಿಕ್ಕ ರೈತರಿಗೆಲ್ಲ ಮನೆಯಲ್ಲೇ ಬೇಕಾದ ತರಕಾರಿನೋ ಹೂ ಗಿಡಗಳನ್ನೋ ಅಥವಾ ಹಣ್ಣುಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಮನೆಗೆ ಯಾರಾದರೂ ಒಬ್ರು ನೆಂಟರು ಬಂದ್ರಂದ್ರೆ ನಮ್ಮ ಮನೇಲಿ ಒಂದು ಬಾಳೆ ಗಿಡ ಕೂಡ ಇಲ್ಲ. ಎಲ್ಲದನ್ನು ಮೊಳಕೆ ಬರೋಕೆ ಬಿಡ್ತಾ ಇಲ್ಲ. ಬಾಳೆ ಗೆಂಡೆನೆಲ್ಲ ಹೀಗೆ ಎಲ್ಲ ಅದನ್ನು ಓಪನ್ ಮಾಡಿ ತಿಂದು ತುಂಬ ಲೂಟಿ ಕೊಡ್ತಾ ಇದ್ದಾವೆ. ಇನ್ನು ಮಂಗಗಳು ಸಿಕ್ಕಾಪಟ್ಟೆ ಚೀರಾಟ ನಡೆಸಿದ್ರೆ ಅಪಶಕುನ ಎಂಬ ನಂಬಿಕೆ ಇರೋದ್ರಿಂದ ಕೃಷಿ ಹಾಳಾಗುವ ಜೊತೆಗೆ ಊರಿಗೆ ಮುಂದೇನು ಕಾದಿದೆಯೋ ಎನ್ನುವ ಭಯ ಕೂಡ ಸುತ್ತಿಕೊಂಡಿದೆ. ಕಮಲಶಿಲೆ ಆಸ್ಪಾಸು ಹುಲಿ ಇದೆ ಎಂಬ ಸುದ್ದಿ ಇದ್ದು, ಹುಲಿ ಕಂಡರೆ ಮಂಗಗಳು ಹೆಚ್ಚು ಕಿರುಚುತ್ತವೆ ಎನ್ನುವ ನಂಬಿಕೆ ಕಮಲಶಿಲೆ ಸುತ್ತಮುತ್ತ ಹುಲಿ ಎಲ್ಲಾದ್ರೂ ಇದೆಯಾ ಎನ್ನುವ ಅನುಮಾನ ಕೂಡ ಹುಟ್ಟುಹಾಕಿದೆ. ಒಟ್ಟಿನಲ್ಲಿ ಮಂಗಗಳ ಧಾಮ್ಕುಡಿಯಿಂದ ಕಮಲಶಿಲೆ ಜನರ ನೆಮ್ಮದಿಯೇ ಹಾಳಾಗಿ ಹೋಗಿದೆ.
ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಬೋನಿಟ್ಟು ಮಂಗಗಳನ್ನ ಹಿಡಿದು ಅಭಯಾರಣ್ಯಕ್ಕೆ ಬಿಡಬೇಕು ಎನ್ನುವುದು ಇಲ್ಲಿನ ಕೃಷಿಕರ ಆಗ್ರಹ. ಇನ್ನಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಮಂಗಗಳ ಆಟೋಪಕ್ಕೆ ಬ್ರೇಕ್ ಹಾಕಬೇಕಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.